ನಮಸ್ತೆ, ವೆಲ್ಕಮ್ ಟು ಲೆಸನ್ ನಂಬರ್ 13. ನಮ್ಮ 13ನೇ ಪಾಠಗೂ ನಿಗ್ಲಿಕ್ಕೆ ಸುಸ್ವಾಗತ. ಎಲ್ಲರಿಗೂ ಸ್ವಾಗತ. ಸೊಲ್ಮೆ ಮೋಕೆಡೆ ಎತ್ಕೊಂದಿಲ್ಲ. ಓಕೆ, ಮತ್ತೆ ಸ್ಕ್ರೀನ್ ಶೇರ್ ಮಾಡ್ಪೆ. ಓಕೆ, ಲೆಸನ್ ನಂಬರ್ 13. ನೀವು ಡೆಲ್ಲಿಯಿಂದ ಯಾವಾಗ ಬಂದ್ರಿ? ಈರು ಡೆಲ್ಲಿರ್ದು ಏಪ ಬತ್ತರು. ಈರು ಡೆಲ್ಲಿರ್ದು ಏಪ ಬತ್ತರು. ನಾನು ಹೋದ ತಿಂಗಳು ಬಂದೆ. ಯಾನು ಕರಿನ ತಿಂಗಳು ಬತ್ತೆ. ನೀವು ಹೇಗೆ ಬಂದ್ರಿ? ಈರು ಎಂಚ ಬತ್ತರು. ನಾನು ದಿಲ್ಲಿಯಿಂದ ಮದ್ರಾಸಿಗೆ ವಿಮಾನದಲ್ಲಿ ಬಂದೆ. ಯಾನು ದಿಲ್ಲಿರ್ದು ಮದ್ರಾಸಿಗೆ ವಿಮಾನೋಡು ಬತ್ತೆ. ಅಲ್ಲಿಂದ ಹೇಗೆ ಬಂದ್ರಿ? ಅಲ್ಪರ್ದು ಎಂಚ ಬತ್ತರು. ಅಲ್ಲಿಂದ ಟ್ರೈನಲ್ಲಿ ಬಂದೆ. ಅಲ್ಪರ್ದು ರೈಲ್ಡ್ ಬತ್ತೆ. ಪ್ರಯಾಣ ಹೇಗಿತ್ತು? ಪ್ರಯಾಣ ಎಂಚ ಇತ್ತುಂಡು. ಅಯ್ಯೋ ತುಂಬಾ ಕಷ್ಟವಾಗಿತ್ತು. ಅಯ್ಯೋ ಭಾರಿ ಕಷ್ಟ ಇತ್ತುಂಡು. ಓಕೆ, ಕನ್ವರ್ಸೇಷನ್ ಲೆಸನ್ 2. ನಿನ್ನೆ ನೀವು ಎಲ್ಲಿಗೆ ಹೋದ್ರಿ? ಕೋಡ ಈರು ಓಡೆ ಪೋತರು. ನಿನ್ನೆ ನಾವು ನಂದಿ ಬೆಟ್ಟಕ್ಕೆ ಹೋದ್ವಿ. ಕೋಡ ಎಂಕುಲು ನಂದಿ ಬೆಟ್ಟಗೂ ಹೋಗಿದ್ವಿ. ಹೋದಿತ್ತ ಕನ್ಫರ್ಮೇಟಿವ್ ಪಾಸ್ಟ್ ಟೆನ್ಸ್. ಓಕೆ, ಎಷ್ಟು ಗಂಟೆಗೆ ಹೊರಟ್ರಿ? ಏತು ಗಂಟೆಗೆ ಪಿದಾಡಿಯರ್ರಿ. ಬೆಳಿಗ್ಗೆ 5 ಗಂಟೆಗೆ ಹೊರಟ್ರಿ. ಬುಲ್ಪುಗು 5 ಗಂಟೆಗೆ ಪಿದಾಡಿಯ. ಅಷ್ಟು ಬೇಗ ನೀವು ಎದ್ರ? ಆತು ಬೇಗ ಈರು ನಿಗ್ಲು ಲಕ್ಕ್ಯರ. ಎದ್ರ ಲಕ್ಕ್ಯರ. ಹೌದು, ನಾನು 4 ಗಂಟೆಗೆ ಎದ್ವಿ. ಅಂದ್ ಎಂಕ್ಲು 4 ಗಂಟೆಗೆ ಲಕ್ಕ್ಯ. ಎಲ್ಲರೂ ಅಷ್ಟೊತ್ತಿಗೆ ಬಂದ್ರ? ಮಾತಿರ್ಲ ಆತು ಪೊರ್ತುಗು ಬತ್ತರ. ಹೌದು, ಒಬ್ಬ ಸ್ನೇಹಿತ ಮಾತ್ರ ತಡವಾಗಿ ಬಂದ. ಅಂದ್ ಒರಿ ಜೋಸ್ತಿ ಮಾತ್ರ ತಡವಾಗಿ ಲೇಟ್ ಆದ ಕಡೆಸಾದ ಬತ್ತೆ. ಓಕೆ, ಕಡೆಸಾದ ಬತ್ತೆ. ಕನ್ವರ್ಸೇಷನ್ 3. ಇವತ್ತು ಬೆಳಿಗ್ಗೆ ಏನು ಕುಡಿದ್ರಿ? ಇನಿ ಬೊಲ್ಪುಗು ದಾಯ್ತ ಪರಿಯರ್. ಬೆಳಿಗ್ಗೆ ನಾನು ಹಾಲು ಕುಡಿದೆ. ಬೊಲ್ಪುಗು ಯಾನು ಬೇರೆ ಪರಿಯೆ. ತಿಂಡಿ ಏನ್ ತಿಂದ್ರಿ? ತಿಂಡಿ ಎಂಚಿನ ತಿಂದರು. ತಿಂಡಿ ಎಂಚಿನ ತಿಂದರು. 2 ಇಡ್ಲಿ, 1 ದೋಸೆ ಮತ್ತು 1 ವಡೆ ತಿಂದೆ. 2 ಇಡ್ಲಿ, 1 ದೋಸೆ ಬುಕ್ಕ 1 ವಡೆ ತಿಂದೆ. ಬೆಳಿಗ್ಗೆ ಸ್ನಾನ ಮಾಡಿದ್ರಾ? ಬೊಲ್ಪುಗು ಮೀಯರ. ಬೊಲ್ಪುಗು ಸ್ನಾನ ಅಂದ್ರೆ ಮೀಯರ. ಹೌದು ಮಾಡ್ದೆ. ಅಂದ್ ಮಲ್ತೆ. ವೇಟ್ ಮಲ್ತೆ. ಏನು ಇನ್ನು ಮಾಡ್ಬೆ? 5 ಮಿನಿಟ್ ಬತ್ತೆ. ಪಾಠ ಮಂಪರನ್ನು ಪೋಲಿ. ಪಾಠ ಮಂಪರನ್ನು ಬುಕ್ಕ ಪಾಠ ಮಂಪೆ. ಅಯ್ಯೋ ಉಂಟು ಮೂರು ಪಾಠ ಮಂಪರ. ಅಯ್ಯೋ ಬುಲ್ಪುರದ ಹೇಗೆ? 5 ನಿಮಿಷ. ಓಕೆ, 2 ಇಡ್ಲಿ, 1 ದೋಸೆ ಮತ್ತು 1 ವಡೆ ತಿಂದೆ. 2 ಇಡ್ಲಿ, 1 ದೋಸೆ ಬುಕ್ಕ 1 ವಡೆ ತಿಂದೆ. ಬೆಳಿಗ್ಗೆ ಸ್ನಾನ ಮಾಡಿದ್ದೀರಾ? ಬೊಲ್ಪುಗು ಮೀಯರ. ಅಂದ್ ಬೊಲ್ಪುಗು ಮೀಯೆ. ಅಂದ್ ಮಲ್ತೆ. ಮಾಡದಂದ್ರೆ ಮಲ್ತೆ. ಇವತ್ತಿನ ಪೇಪರ್ ಬಂತ? ಓದಿದ್ದೀರಾ? ಇನಿತ ಪೇಪರ್ ಬತ್ತಂದ ಓದ್ಯರ. ಓ ಬಂತು ಓದ್ದೆ. ಓ ಬತ್ತಂದು ಓದ್ಯೆ. ಓಕೆ, ನೆಕ್ಸ್ಟ್ ಕನ್ವರ್ಸೇಷನ್ ನಂಬರ್ 4.
ಕಮಲಮ್ಮ ಅಡಿಗೆ ಮಾಡಿದ್ರ. ಕಮಲಮ್ಮ ಅಡಿಗೆ ಅಟಿಲ್ ಮಲ್ತರ. ಕಮಲಮ್ಮ ಅಡಿಗೆ ಮಲ್ತರ, ಅಟಿಲ್ ಮಂತರ. ಹೌದು ಆಗಲೇ ಮಾಡಿದೆ. ಅಂದ್ ಅಪಗನೆ ಮಲ್ತೆ. ಅಪಗನೆ ಮಲ್ತೆ. ಅನ್ನ ಸಾರು ಮುದ್ದೆ ಗೊಜ್ಜು. ಏನು ಮಾಡಿದ್ರಿ? ಎಂಚಿನ ಮಲ್ತಾರೆ. ಅನ್ನ ಸಾರು ಮುದ್ದೆ ಗೊಜ್ಜು. ಅನ್ನ ಅಂದ್ರೆ ನುಪ್ಪು, ನುಪ್ಪು, ಸಾರು, ಮುದ್ದೆ, ಗೊಜ್ಜು. ಓಕೆ. ಪಲ್ಯ ಏನು ಮಾಡಿದ್ರಿ? ಪಲ್ಯ ದಾದ ಮಲ್ತಾರೆ. ಬೆಂಡೆಕಾಯಿ ಪಲ್ಯ ಮಾಡಿದೆ. ಬೆಂಡೆಕಾಯಿ ಬೇಂಡಾಯಿ ಅಥವಾ ಬೆಂಡೆಕಾಯಿ ಪಲ್ಯ ಮಲ್ತೆ. ನಿಮ್ಮ ಯಜಮಾನ್ರು ಎಷ್ಟೊತ್ತಿಗೆ ಬಂದ್ರು? ಈರಿನ ಯಜಮಾನಿರು ಏತ್ ಗಂಟೆಗೆ ಬತ್ತಿರು? ಅವರು 12 ಗಂಟೆಗೆ ಬಂದರು. 6:16 ಗಂಟೆಗೆ ಬತ್ತಿರು. ನೀವು ಯಾವಾಗ ಊಟ ಮಾಡಿದ್ರಿ? ಈರು ಏಪ ಒನಸು ಮಲ್ತಾರೆ. ನಾನು ಈಗ ತಾನೇ ಊಟ ಮಾಡಿದೆ. ಯಾನು ಇತ್ತೆ ಒಣಸು ಮಂತೆ. ಇತ್ತೆ ಅಂತ ಒತ್ತಿ ಹೇಳ್ಬೇಕು ಇವಾಗ. ಓಕೆ. ಒನಸು ಮಲ್ತೆ. ಕನ್ವರ್ಸೇಷನ್ 5. ಇವತ್ತು ನೀವು ಪಾತ್ರೆ ತೊಳ್ದ್ರ? ಇನಿ ಇರು ಪಾತ್ರೆ ದಿಕ್ಕ್ಯರ? ಹೌದು ಇವತ್ತು ಕೆಲಸದ ಹೆಂಗಸು ಬರ್ಲಿಲ್ಲ. ಅಂದ್ ಇನಿ ಕೆಲಸದಾಳು ಬೈಜಲು. ಎಲ್ಲ ಕೆಲಸ ನೀವೇ ಮಾಡಿದ್ರ? ಮಾತ ಕೆಲಸಲ ಈರೇ ಮಲ್ತಾರ. ಹೌದು ಕಸ ಗುಡಿಸಿ ಪಾತ್ರೆ ತೊಳ್ದೆ ಆಮೇಲೆ ಅಡಿಗೆ ಮಾಡಿದೆ. ಅಂದ್ ಕಜವು ಅಡಿತ್ತೆ. ಗುಡಿಸುವುದು ಅಂದ್ರೆ ಅಡಿಪುದು. ಕಜವು ಅಡಿತ್ತೆ, ಪಾತ್ರೆ ದೆಕ್ಕೆ, ಬುಕ್ಕ ಅಡಿಗೆ ಮಲ್ತೆ. ಬಟ್ಟೆನು ನೀವೇ ಒಗ್ದ್ರ? ಕುಂಟುಲ ಈರೇ ಅರ್ದ್ಯರ? ಹೌದು. ಅಂದ್ ನಿಮಗೆ ಎಲ್ಲ ಕೆಲಸ ಬರುತ್ತೆ. ನೀವು ತುಂಬಾ ಜಾಣರಮ್ಮ. ಅಂದ್ ಈರೆಗೆ ಮಾತಾ ಕೆಲಸ ಬರ್ಪುಂಡು. ಈರು ಮಸ್ತ್ ಹುಷಾರ್, ಕ್ಲೇವರ್, ಹುಷಾರ್. ಓಕೆ. ಕನ್ವರ್ಸೇಷನ್ ನಂಬರ್ 6. ನಿಮ್ಮ ಅಣ್ಣನನ್ನು ನೋಡಿದ್ರ? ಈರ್ನ ಅಣ್ಣನು ತುಯ್ಯರ? ಹೌದು ಇವತ್ತು ಬೆಳಿಗ್ಗೆ ನೋಡಿದೆ. ಅಂದ್ ಇನಿ ಬೊಲ್ಪುಗು ತುಯ್ಯೆ. ಅವರನ್ನು ಊಟಕ್ಕೆ ಕರ್ದ್ರ? ಆರೇನು ಒನಸುಗೆ ಲೆತ್ತರ? ಒನಸುಗೆ ಲೆತ್ತರ? ಹೌದು ಇವತ್ತು ರಾತ್ರಿ ಊಟಕ್ಕೆ ಬರ್ತಾರೆ. ಅಂದ್ ಇನಿ ರಾತ್ರಿ ಒನಸುಗೆ ಬರ್ಪೇರು. ಮಾರ್ಕೆಟಿಂದ ತರಕಾರಿ ತಂದ್ರ? ಮಾರ್ಕೆಟ್ ಇರ್ದು ತರಕಾರಿ ಕಣತರ? ಹೌದು ತರಕಾರಿ ಮತ್ತು ಹಣ್ಣು ತಂದೆ. ಅಂದ್ ತರಕಾರಿ ಬುಕ್ಕ ಫಲವಸ್ತು ಅಂದ್ರೆ ಹಣ್ಣು ಪರ್ಂದು ಕೊನತ್ತೆ. ವೊಕ್ಯಾಬ್ಯುಲರಿ: ವಿಮಾನ, ಪ್ರಯಾಣದ ಬನಲಿ. ಅಯ್ಯೋ, ಕಷ್ಟ, ಬೆಟ್ಟ, ಗುಡ್ಡೆ, ಪರ್ವತ, ಬೇಗ, ಎಲ್ಲರೂ ಮಾತಿರ್ಲ, ಸ್ನೇಹಿತರು, ಜೋಸ್ತಿರ್ಲು, ಅಡಿಗೆ ಅಟಿಲ್, ಗೊಜ್ಜೆ, ಯಜಮಾನರು ಕಂಡನಿ ಗಂಡ, ಪಾತ್ರೆ, ಕೆಲಸದ ಹೆಂಗಸು, ಕೆಲಸದಾಳು, ತರಕಾರಿ, ಕಾಯಿ ಕಜಿಪ್ಪು ಅಂತ ಹೇಳ್ತಾರೆ. ಓಕೆ. ಹೊರಡು ಪಿದಡ್, 7 ಲಕ್, ತಡವಾಗಿ ಲೇಟ್ ಆದ್, ತೊಳಿ ದೆಕ್, ಗುಡಿಸು ಟು ಸ್ವೀಪ್ ಅರ್ದ್,
ಈಗ ತಾನೆ ಜಸ್ಟ್ ನಾವು ಆಗಲೇ ಆಲ್ರೆಡಿ. ಓಕೆ ಓಕೆ, ಕಮ್ 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 ಹಿಯರ್, ಕಮ್ ಹಿಯರ್. ಓಕೆ, ಬಳಿ ಬಳಿ ಇಡೆ ಬಳಿ. ಓಕೆ, ಎಕ್ಸಸೈಸ್ ಇದೆ, ಇದನ್ನು ನೀವು ನೋಡ್ಕೊಂಡು ಮಾಡಿ. ಓಕೆ, ಥ್ಯಾಂಕ್ ಯು. ನಿಮ್ ಓಕೆ, ಈ ಪಾಠವನ್ನು ಇಲ್ಲಿಗೆ ಅರ್ಧದಲ್ಲಿ ನಿಲ್ಲಿಸ್ತೇನೆ. ಕ್ವಶನ್ ಫಾರ್ಮ್ ನೀವು ಅದನ್ನು ನೋಡ್ಕೊಂಡು ಮಾಡಿ, ಕ್ವಶನ್ ಇದು ನೋಡಿ. ಓಕೆ, ಥ್ಯಾಂಕ್ ಯು.